ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ವಸಂತ್ ಕುಮಾರ್ ಶೆಟ್ರೆ, ಆಗ್ಲೇ ಹೇಳಿದ್ರಿ ನಾನು ಬಂಟ ಐಡೆಂಟಿಟಿ ಇಟ್ಟುಕೊಂಡು ಪಾರ್ಟಿಯಲ್ಲಿ ಇರುವನು ಅಲ್ಲ ಅನ್ನುವಂಥ. ಬೆಂಗಳೂರು ಬಂಟರ ಸಂಘವನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳಬೇಕು ಅಂತ ವಸಂತ್ ಕುಮಾರ್ ಶೆಟ್ರು ಬಯಸ್ತಾ ಇದ್ದಾರಂತೆ ಮತ್ತು ಆ ಒಂದು ಪ್ರಕ್ರಿಯೆಗೂ ಕೈಗೂ ಕೂಡ ಹಾಕಿದ್ದಾರೆ. ನೋಡಿ, ನೀವು ಹೇಳಿದ್ರಿ ಬಂಟನೆನ್ನುವ ಶಬ್ದದಿಂದ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ನನ್ನನ್ನು ತಗೊಂಡಿದ್ದಾರೆ, ಅಥವಾ ನೀವು ಆ ಶಬ್ದ ಆ ಬಂಟ ಎನ್ನುವಂತ ಆ ಒಂದು ರಾಜಕಾರಣಕ್ಕೆ ಅದು ಬೇಕು. ಒಬ್ಬ ಶೆಟ್ಟಿಯನ್ನ ರೀಪ್ಲೇಸ್ ಮಾಡೋದಕ್ಕೆ ಇನ್ನೊಬ್ಬ ಶೆಟ್ಟಿಯನ್ನೇ ತರುವಂತದ್ದು ಅಲ್ಲಿನ ಸಂಪ್ರದಾಯ. ನೀವು ಹೇಳಿದ ಅಲ್ಲಿನ ಮತದಾರರು ಕೂಡ ಅದನ್ನೇ ಮಾಡಿದ್ದು. ಪ್ರತಾಪ್ ಚಂದ್ರ ಶೆಟ್ಟರ್ ಬದಲು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬಂದ್ರು, ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಬದಲಿಗೆ ನಾಳೆ ದಿನ ವಸಂತ್ ಕುಮಾರ್ ಶೆಟ್ಟರು ಬರಬಹುದು. ಅಂಥದ್ದೇ ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಚುನಾವಣೆಗೆ ರಾಷ್ಟ್ರೀಯ ಪಕ್ಷದಲ್ಲಿ ನಿಂತಾಗ ಒಂದು ಕಡೆಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಪಕ್ಷದ ಸಂಘಟನೆ, ಈಗ ಗ್ರಾಮ ಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಿನ ಪಕ್ಷಗಳ ಸಂಘಟನೆಗಳು ಹೇಗಿದೆ ಎನ್ನುವುದು ವ್ಯಕ್ತಿಯ ಗೆಲುವಿಗೆ ಒಂದು ಆಧಾರವಾಗ್ತದೆ ಹೊರತು ಎಷ್ಟೇ ದೊಡ್ಡ ವ್ಯಕ್ತಿತ್ವ ಇದ್ದವನು ಬಂದು ಒಂದು ಸಂಘಟನೆ ಗ್ರಾಮೀಣ ಎಲ್ಲ ಬೂತ್ಗಳಲ್ಲಿ ಸಂಘಟನೆ ಇಲ್ಲದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಬಲವಾಗಿ ನೆಲೆಯೂರಿರ್ತಕ್ಕಂಥ ಪಕ್ಷಗಳಲ್ಲಿ ಅದು ಸಾಧ್ಯವಾಗ್ತದೆ. ಎಷ್ಟು ದೊಡ್ಡ ವ್ಯಕ್ತಿತ್ವ ಇದ್ದು ಬಂದು ನೀವು ಬೆಂಗಳೂರು ಬಂಟ ಸಂಘವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀರಾ? ಬೆಂಗಳೂರು ಬಂಟರ ಸಂಘದಲ್ಲಿ ನಾನು ತುಂಬ ವರ್ಷಗಳ ಹಿಂದೆ ಕಾರ್ಯಕಾರಿಣಿ ಸದಸ್ಯನಾಗಿದ್ದೆ. ನಾನು ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಅಭಿವೃದ್ಧಿಯ ಮತ್ತು ಕೆಲವೊಂದು ರಚನಾತ್ಮಕವಾದಂತಹ ನಿಲುವುಗಳಿಗೆ ನಾನು ಪ್ರಯತ್ನ ಮಾಡಿದ್ರಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಿಮ್ಗೆ. ಏನಂತ ಹೇಳಿದರೆ, ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ರು. 500 ರೂಪಾಯಿ 1000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕವರಿಗೆ ಹಾಕಿ ಬೇರೆ ಬೇರೆ ರಾಜ್ಯದಲ್ಲಿರುವ ಬಂಟರ ಸಂಘಗಳ ಮೂಲಕ ಸ್ಕಾಲರ್ಶಿಪ್ ಕಮಿಟಿಯಿಂದ ತಂದು ಕೊಡ್ತಾಯಿದ್ರು. ನಾನು ಆವಾಗ ವಿರೋಧ ಮಾಡಿದ್ದೆ. ಆ 500 ರೂಪಾಯಿ 1000 ರೂಪಾಯಿಯಿಂದ ನೀವು 8ನೇ ಕ್ಲಾಸಿನಿಂದ PUC ವರೆಗಿನ ವಿದ್ಯಾರ್ಥಿಗಳಿಗೆ ಅದರಿಂದ ನಿಮಗೆ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸರ್ಕಾರಗಳೇ ಬೇಕಾದಂಥ ಸವಲತ್ತುಗಳನ್ನು SSLC ಹೊರಗಿನ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇರುವ ಸಂದರ್ಭದಲ್ಲಿ ನೀವು ಆರ್ಥಿಕ ಅಶಕ್ತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಡಾಪ್ಟ್ ಮಾಡಿ ಅವರ ಸಂಪೂರ್ಣ ವಿದ್ಯೆಯ ಖರ್ಚನ್ನು ಹಾಕಿಕೊಳ್ಳಿ ಅಂತ ಹೇಳಿ ಪ್ರಯತ್ನ ಮಾಡಿದೆ. ನನಗೆ ಮೊದಲು ನನ್ನ ಪ್ರಯತ್ನ ಫಲಿಸಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಾನು ಅದನ್ನು ಫಲಿಸಲಿಕ್ಕೆ ಯಾರು ನನಗೆ ಸಹಾಯ ಮಾಡ್ತಾರೆ ಅವರನ್ನು ಬೆಂಬಲಿಸಿ ಅದನ್ನು ಮಾಡಿದ್ದೇನೆ. ಇನ್ನೂ ಕೂಡ ನಾನು ಅಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಹೇಳ್ತೇನೆ. ಕಾರ್ಯಕಾರಿಣಿ ಸದಸ್ಯರ ಚುನಾವಣೆಗೆ ನಿಂತವರೇ ನಿಂತು ಗೆಲ್ತಾಯಿದ್ರು 5 ಸಾರಿ 6 ಸಾರಿ. ನಾನು ಮತ್ತೊಂದು ಚುನಾವಣೆಯಲ್ಲಿ ಬೆಂಬಲ ಮಾಡುವಾಗ ನಾನು ಅಧ್ಯಕ್ಷೀಯ ಅಭ್ಯರ್ಥಿಯೆಲ್ಲ ಮನವಿ ಮಾಡಿಕೊಂಡಿದ್ದೆ, ನೀವು ಈ ರೀತಿಯಾದಂಥ ಬದಲಾವಣೆ ತರಬೇಕು ಅಂತ. ಯಾವುದು? ಒಂದು ಬಾರಿ ತನ್ನ ಜೀವಿತದ ಅವಧಿಯಲ್ಲಿ ಬಂಟರ ಸಂಘದ ಕಾರ್ಯಕಾರಿಣಿಗೆ 2 ಬಾರಿಗಿಂತ ಜಾಸ್ತಿ ನಿಲ್ಲುವುದಕ್ಕೆ ಅವಕಾಶ ಯಾರಿಗೂ, ಅದನ್ನು ನೀವು ಅಮೆಂಡ್ಮೆಂಟನ್ನು ಚೇಂಜ್ ಮಾಡಬೇಕು ಅಂತ ಯಾರಿಗೂ ಅದು ಧೈರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. 2 ಬಾರಿಗಿಂತ ಒಂದು ವೇಳೆ ಆತನಲ್ಲಿ ವ್ಯಕ್ತಿತ್ವವೇ ಇದ್ದದ್ದೇ ಹೋದಾದರೆ ಅವನು ಸೆಕ್ರೆಟರಿ ಆಗ್ಬೋದು, ಟ್ರೆಸರರ್ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಅಧ್ಯಕ್ಷ ಆಗ್ಬೋದು. ಕಾರ್ಯಕಾರಿಣಿಗೆ ಆತನೇ ಕಾಯಂ ನಿಲ್ಲುವಂಥ ಒಂದು ವ್ಯವಸ್ಥೆ ಅದು ಒಳ್ಳೆಯದಲ್ಲ. ಮತ್ತು ಬಹುಮುಖ ಪ್ರತಿಭೆಗಳ ಒಂದು ಪ್ರವೇಶ ಕೊಡಲಾಗುವುದಿಲ್ಲ. ಈ ಎಲ್ಲ ನಿಲುವಿನಿಂದ ನಾನು ಅದನ್ನು ಬೆಂಬಲಿಸುವಾಗ ನೋಡಿ, ಒಳ್ಳೆಯ ಕೆಲಸ ಮಾಡುವಾಗ ಒಳ್ಳೆಯ ಆಡಳಿತ ಮಂಡಳಿಯನ್ನು ನಾವು ಬಯಸಬೇಕಾಗ್ತದೆ. ಆವಾಗ ನಾವು ಅವರನ್ನು ಸಪೋರ್ಟ್ ಮಾಡಬೇಕು. ನಾನು ಅಲ್ಲೇ ಒಂದು ಪ್ರಶ್ನೆ ಇದೆ. ಇತ್ತೀಚೆಗೆ ನಮಗೆ ವಸಂತ ಕುಮಾರ್ ಶೆಟ್ರು ಸುದ್ದಿಯಾದದ್ದು, ಸ್ವಾಮೀಜಿ ಒಬ್ಬರು ಬಂಟಪೀಠ ಕಟ್ಟುತ್ತೇನೆ ಅಂತ ಹೊರಟರು. ನೀವು ಅದಕ್ಕೆ ವಾಪಸ್ ಹೊರ ತೆಗೆದ್ರಿ, ಯಾಕಾಗಿ? 100 ವರ್ಷಗಳ ಹಿಂದೆ ನಮ್ಮ ಬಂಟ ಸಮುದಾಯದಲ್ಲಿ ಬ್ಯಾಂಕಿಂಗ್ ಪರಿಕಲ್ಪನೆ ಇತ್ತು. ನಮ್ಮ ಹಿರಿಯರಿಗೆ ಎಂಥ ಅದ್ಭುತವಾದ ಪರಿಕಲ್ಪನೆ ಇತ್ತು. 100 ವರ್ಷಗಳ ಹಿಂದೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಆರಂಭಿಸಿದ ಕೀರ್ತಿ ಬಂಟ ಸಮುದಾಯಕ್ಕಿದೆ. ಒಂದೊಮ್ಮೆ ಎಲ್ಲಾದರೂ ಒಂದು ಮಠ ಸಂಸ್ಥಾನವನ್ನು ಮಾಡಿ ಒಬ್ಬ ಕುಲಗುರುವಿನ ಮೂಲಕ ಈ ಸಮುದಾಯ ಉದ್ಧಾರ ಆಗ್ತದೆ ಅಂತ ಹೇಳುವಂಥ ಯಾವುದೇ ರೀತಿಯ ಸತ್ಯ ಇದ್ದಿದ್ರೆ ಆವಾಗ ಅವರು ಮೊದಲು ಮಾಡ್ತಾ ಇದ್ದ. ನನಗೆ ಅಲ್ಲೇ ಅಪಸ್ವರ ಇರುವಂತದ್ದು, ಅವರು ಅದನ್ನ ಮಾಡಬೇಕು ಮಾಡಬಾರದು ಅಂತ ಹೇಳೋದಕ್ಕೆ ನೀವು ಯಾರು? ಜಾಗತಿಕ ಬಂಟರ ಪ್ರತಿಷ್ಠಾನ ಹೇಳಿಲ್ಲ, ನೀವು ಯಾರು? ಹೂ ಆರ್ ಯು ಟು ಡಿಸೈಡ್? ನೀವು ಯಾರು? ನಾವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಲ್ಲ, ಅವರು ಅದನ್ನು ಮಾಡಬೇಕಂತ ಹೇಳಿದ್ದು. ನಾವು ಏನು ಹೇಳಿದ್, ಅವರು ಅದು ಮಾಡ್ತಾ ಇರುವುದು ಸರಿಯಲ್ಲ ಎನ್ನುವುದನ್ನು ಜನರನ್ನು, ಸಮಾನ ಮನಸ್ಕರನ್ನು ಜಾಗೃತಿಗೊಳ್ಳುವ ಅಭಿಯಾನಕ್ಕೆ ನಾವು ಕೈ ಹಾಕಿದ್ದು. ಯಾವ ಇಡೀ ಜಗತ್ತಿನ ಜಾಗತಿಕ ಬಂಟರ ಪ್ರತಿಷ್ಠಾನ ಮಾತೃ ಸಂಘ ಅಂತ ಇದೆ, ಅವರು ಮಾತಾಡಲಿಲ್ಲ, ಅದರ ಅಧ್ಯಕ್ಷರು ಮಾತಾಡಲಿಲ್ಲ. ಬಂಟರಲ್ಲಿ ಬಹಳಷ್ಟು ಜನ ನಾಯಕರಿದ್ದಾರೆ, ಯಾರೂ ಮಾತಾಡಲಿಲ್ಲ. ಊರಿಗಿಲ್ಲದ ಉಸಾಬರಿ ನಿಮಗೆ ಯಾಕೆ ವಸಂತ್ ಕುಮಾರ್ ಶೆಟ್ರೆ? ಊರಿಗೆ ನೋಡಿ, ಯಾವತ್ತು ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ನಿಷ್ಕ್ರಿಯತೆಯೇ ಪಾಪ. ಅಂದ್ರೆ ಇಡೀ ಬಂಟ ಸಮುದಾಯದಲ್ಲಿ ನೀವು ಒಬ್ಬರೇ ಸಜ್ಜನ? ನಾನು ಹೇಳಿದ್ದಾಗಲ್ಲ.
ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ನಿಷ್ಕ್ರಿಯತೆಯೇ ಪಾಪ. ಇವತ್ತು ಸಜ್ಜನರಿಗೆ ಆ ವಿಚಾರ, ಅದೆಷ್ಟೋ ಸಜ್ಜನರಿಗೆ, ಶಕ್ತಿಶಾಲಿ ಸಜ್ಜನರಿಗೆ ಆ ವಿಚಾರ ಅವರ ಕಿವಿಗೆ, ಅವರ ಮನಸ್ಸಿಗೆ ಗಮನಕ್ಕೆ ತರಬೇಕಾದ್ರೆ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡಿದ್ರಿಂದ ಅದರ ಜೊತೆಗೆ ಇವತ್ತು ಅದೆಷ್ಟೋ ಮಂದಿ ಸೇರಿಕೊಂಡು, ನಾನು ಕೂಡ ಇಲ್ಲ ಅದರಲ್ಲಿ. ಇವತ್ತು ವಿಶ್ವ ಬಂಟರಯಾನೆ ನಾಡವರ ಜನಜಾಗೃತಿ ಬಳಗ ರಿಜಿಸ್ಟರ್ಡ್ ಒಂದು ಸಂಸ್ಥೆ ನನ್ನ ಪ್ರಯತ್ನಕ್ಕೆ ಫಲವಾಗಿ ಇವತ್ತು ಹುಟ್ಟುಕೊಂಡಿದೆ. ಆ ಸಂಘಟನೆಯ ಮೂಲಕ ಒಬ್ಬರು ಸ್ವಾಮೀಜಿ ಒಂದು ಸಮುದಾಯದ ಏಳಿಗೆಗೋಸ್ಕರ ನಾನೊಂದು ಕೆಲಸವನ್ನ ಮಾಡ್ತೀನಿ ಅಂತ ಹೊರಟ್ರೆ, ಮಾಡಪ್ಪ ಅಂತ ಬೆನ್ನು ತಟ್ಟಿ ಕಳಿಸಬೇಕಾದಂಥದ್ದು ನೀವು ಮಾಡಬೇಕಾದಂಥ ಕೆಲಸ. ಮಾಡಬಾರ್ದು, ಆತ ಸಂಸಾರಿ, ಈ ರೀತಿ ಆರೋಪಗಳನ್ನ ಮಾಡ್ತಾ ತಿರುಗೋದು ಸರಿಯಾ? ಉಳ್ಳವರಿಂದ ಪಡೆದು ಇಲ್ಲದವರಿಗೆ ಕೊಡಲಿಕ್ಕೆ ಸಂಸ್ಥಾನ ಮಾಡಿ ಕಾವಿ ಹಾಕಿದ ಸ್ವಾಮಿಗಳು ಬೇಕಂತಿಲ್ಲ. ಇವತ್ತು ಡಾಕ್ಟರ್ ಸಂತೋಷ್ ಶೆಟ್ಟಿಯವರು ಕೂಡ ತಾನು ದುಡಿದ್ರಲ್ಲಿ ತನ್ನ ಜೀವಿತದ ಅವಧಿಯಲ್ಲಿ ಒಂದು ಮಗುವಿಗೆ ಒಂದು ನೋಟ್ ಪುಸ್ತಕ ತೆಗೆಸಿಕೊಟ್ಟದ್ದಿದ್ರು ಕೂಡ ಅವರು ಇವತ್ತು ಕೂಡ ಅವರ ಅದನ್ನು ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ನಿಮ್ಗೆ ಯಾಕೆ ಅಪಸ್ವರ? ಯಾವುದೇ ಒಬ್ಬ ನಾನೊಂದು ಮಠ ಕಟ್ತೀನಿ, ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಗುರುತಿಸುವುದು ಯಾವುದರಿಂದ ಹೇಳಿ? ಆತನ ಯೋಗ್ಯತೆಯ ಮೇಲೆ ನಾವು ಯೋಗ್ಯತೆ ಮೇಲೆ. ಯಾವುದೇ ಒಬ್ಬ ಬೆಳವೆ ವಸಂತ್ ಕುಮಾರ್ ಶೆಟ್ಟಿ ಹೇಗೆ ಅಂತ ಹೇಳಿ ಉಡುಪಿಯಲ್ಲೋ ಬೊಂಬಾಯೋ ಪೂನಾದಲ್ಲಿ ನಿರೂಪಿತರಾಗೋದು. ಬೆಳವೆ ವಸಂತ್ ಕುಮಾರ್ ಶೆಟ್ಟಿಯ ಮನೆಯ ವಾರ್ಡಿನಲ್ಲಿ, ನನ್ನ ಊರಿನಲ್ಲಿ ನಾನು ಏನು ಮಾಡಿದ್ದೇನೆ, ನನ್ನ ಊರಲ್ಲಿ ನೀವು ಬಂದು ವಿಶ್ಲೇಷಣೆ ಮಾಡಿದಾಗ, ನನ್ನ ಬಗ್ಗೆ ತಿಳ್ಕೊಂಡಾಗ ಅದು ಮಾತ್ರ ನನ್ನ ಊರಿನ ಪರಿಸರ ಜನ ನನ್ನ ಬಗ್ಗೆ ಏನ್ ಹೇಳ್ತಾರೆ ಸತ್ಯ. ಒಂದು ಕತೆ ಹೇಳ್ತಾರೆ, ವಸಂತ ಕುಮಾರ ಶೆಟ್ಟರಿಗೂ ಅವರಿಗೂ ಸಮಸ್ಯೆ ಆದದ್ದು ಬೆಂಗಳೂರಿನಲ್ಲಿ. ಅದನ್ನ ಇಲ್ಲಿ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಮಸ್ಯೆ ಆಯ್ತು ಅವರಿಬ್ಬರಿಗೆ, ಆ ಕಾರಣಕ್ಕಾಗಿ ವಸಂತ ಕುಮಾರ ಶೆಟ್ಟರು ವಿರೋಧ ಮಾಡ್ತಾ ಇದ್ದಾರೆ ವಿನಃ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅಂತೇಳಿ ವಿರೋಧ ಮಾಡ್ತಾ ಇರುವಂತದ್ದಲ್ಲ. ಸಮುದಾಯದ ಹೆಸರು ಬಳಕೆಯನ್ನು ಮಾಡಿಕೊಂಡು ಸಮುದಾಯದಲ್ಲಿರುವ ಆರ್ಥಿಕ ಶಕ್ತಿವಂತರನ್ನು ನೋಡಿ. ಸಮುದಾಯದಲ್ಲಿ ಬಂಟರ ಸಂಘಗಳು ಯಾಕೆ? ಬಂಟವಾಳದಲ್ಲಿ ಬಂಟರ ಸಂಘ ಇದೆ. ಇವತ್ತು ಎಂತಹ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಬೆಂಗಳೂರು ಬಂಟರ ಸಂಘದಲ್ಲಿ ಸುಮಾರು 22 ಕೋಟಿ ರೂಪಾಯಿಯಷ್ಟು ಇವತ್ತು ನಿವ್ವಳ ಠೇವಣಾತಿ ಇದೆ. ಅವ್ರು ಯಾರಿಂದ ಮಾಡಿದ್ರು? ಉಳ್ಳವರಿಂದ ಪಡೆದೇ ಅವ್ರು ಇಲ್ಲದವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ರು. ಈ ರೀತಿಯಾಗಿ ನಮ್ಮ ಸಮುದಾಯದ ಸಂಘಟನೆಗಳೇ ಉಳ್ಳವರಿಂದ ಪಡೆದು ಆರ್ಥಿಕ ಶಕ್ತರಿಗೆ ಆ ಕೆಲಸವನ್ನೇ ಮಾಡ್ತಾ ಇರೋ ಉಳ್ಳವರೆಲ್ಲ ಅವರ ಜೊತೆಗೆ ಇದ್ದಾರೆ. ನೀವು ಒಬ್ಬಂಟಿ ಆಗಿದ್ದೀರಿ, ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದೀರಿ. ಅದಿರ್ಬಹುದು. ನೀವು ಹೇಳಿದ್ದು ಒಂದು ಪ್ರವಾಹದ ವಿರುದ್ಧ ಈಜಬಹುದು, ಏನೇ ಆಗ್ಬೋದು. ಆದ್ರೆ ಒಂದಂತೂ ನಿಮ್ಮ ಸಮುದಾಯದ ದೊಡ್ಡವರೆಲ್ಲ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಎಷ್ಟು ವರ್ಷಗಳ ಕಾಲ ಸ್ವತಂತ್ರ ಸಂಗ್ರಾಮ, 2400 ವರ್ಷಗಳಷ್ಟು ಕಾಲ ಈ ದೇಶದಲ್ಲಿ ಸ್ವತಂತ್ರ ಸಂಗ್ರಾಮ ನಡೆದಾಗ, 1000 ವರ್ಷವಾದಾಗ ಸ್ವತಂತ್ರ ದೇಶಾಭಿಮಾನಿಗಳು ಸಂಗ್ರಾಮದಿಂದ ಹಿಂದೆ ಬರಲಿಲ್ಲ. ಯಾರೋ ಹುಟ್ಟು ಹಾಕಿದ ಒಂದು ಪ್ರಯತ್ನ ಕೊನೆಯಲ್ಲೂ 1947 ಇಸ್ವಿ ಆಗಸ್ಟ್ 14 ಮಧ್ಯರಾತ್ರಿ ಈ ದೇಶ ಸ್ವತಂತ್ರವಂತ ಆಯ್ತಲ್ಲ. 2000 ವರ್ಷಗಳಷ್ಟು ಕಾಲ ಅದಕ್ಕೆಲ್ಲ ಬೇಕಾಗಿದೆ. ಇವತ್ತು ನಾನೂ ಕೂಡ ಬಂಟ ಸಮುದಾಯದ, ನಮಗೆ ಸಮುದಾಯಕ್ಕೆ ಕುಲಗುರು ಇಲ್ಲ, ಖಂಡಿತ ನಾವು ಗುರು ಪರಂಪರೆಯವರು ಅಲ್ಲ ನಾವು. ಆದುದರಿಂದ ಒಬ್ಬ ಗುರು ಕಾವಿ ಹಾಕಿ ವಿಶ್ವ ಬಂಟರ ಸಮ್ಮೇಳನದಲ್ಲಿ 3 ಜನ ನಮ್ಮ ಸಮುದಾಯದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದವರು, ಅವರು ಬಾಲ ಬ್ರಹ್ಮಚಾರಿಗಳು ಕೂಡ. ಅವರು 3 ಜನ ಕೂಡ ತಾರಾಸ್ವರದಲ್ಲಿ ಕುರ್ಲದಲ್ಲಿ ಹೇಳಿದ್ದಾರೆ ಬಂಟರ ವಿಶ್ವ ಬಂಟರ ಸಮ್ಮೇಳನದಲ್ಲಿ, ನಮಗೆ ಕುಲಗುರು ಇಲ್ಲ ಮತ್ತು ಕುಲಗುರು ಬೇಡ, ನಾವು ಯಾರು ಕೂಡ ಇದನ್ನು ಅಪೇಕ್ಷಿತರು ಅಲ್ಲ, ಅದನ್ನು ವಿರೋಧಿಸ್ತೇವೆ ಅಂತ. ಆದರೆ ಒಬ್ಬ ವ್ಯಕ್ತಿ ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಆತನಿಗೆ ಒಂದು ಸಮುದಾಯ ಮುಖ್ಯ ಅಲ್ಲ, ಸನ್ಯಾಸಿ ಆದವನಿಗೆ ಇಡೀ ಕಮ್ಯುನಿಟಿಯನ್ನು ನಾನು ಹೊಡಿತಾ ಇದ್ದೇನೆ ಅಂತ ಅನಿಸ್ತಾ ಇಲ್ಲ ವಸಂತ ಕುಮಾರ್ ಶೆಟ್ಟಿ? ಕಮ್ಯುನಿಟಿಯನ್ನು ಒಂದು ಸೈಡ್ ಅಲ್ಲಿ ಆ ತುಳು ಮಾತನಾಡುವ ಬಂಟರಿ ಯಾರಿದ್ದಾರೆ ಅವರೆಲ್ಲ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ, ಕುಂದ ಕನ್ನಡ ಮಾತಾಡುವವರು ನೀವು ವಿರೋಧ ಮಾಡ್ತಾ ಇದ್ದೀರಿ. ಏನಿದ್ರ ಅರ್ಥ ಏನು? ನೀವು ಹೇಳಿದ್ದು ನನಗೆ ಭಾರಿ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಮಾತನ್ನು ನಾನು ಸನ್ಮಾನ್ಯ ಸಂತೋಷ್ ಶೆಟ್ಟರವರು ಹೇಳಿದ್ದು ಕೇಳಿದ್ದೇನೆ, ಇದು ತುಳುವಿನವರದ್ದು ವಿರೋಧ ಇತ್ತಂತ. ಅವರೇ ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಕುಂದಾಪುರದವರ ಬೆಂಬಲ ನಮಗಿದೆ, ಕುಂದ ಕನ್ನಡಿಗರದು, ತುಳುವಿನವರು ಇದನ್ನು ಹುಟ್ಟು ಹಾಕಿದ್ದಾರೆ. ಬೆಳಗ್ಗೆ ವಸಂತ್ ಕುಮಾರ್ ಶೆಟ್ಟರವರನ್ನು ಈ ಬಗ್ಗೆ ಪ್ರೇರೇಪಿಸ್ತಾ ಇರುವುದು ತುಳು ಬಂಟರು ಅಂತ. ಆದರೆ ನೀವು ಅದರ ವಿರುದ್ಧವಾದಂತಹ ನೀವು ಅಲ್ಲ, ಮೊನ್ನೆ ವೇದಿಕೆ ಹಂಚಿಕೊಂಡಂತವ್ರು ದೊಡ್ಡ ದೊಡ್ಡ ಮಂಗಳೂರಿನ ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಇದರಲ್ಲಿ ವೇದಿಕೆ ಹಂಚಿಕೊಳ್ಳುವವರಿಗೆ ಈ ಅಮೂಲಾಗ್ರ ವಿಷಯಗಳ ಬಗ್ಗೆ ಗೊತ್ತಿರುವುದಿಲ್ಲ. ಇವತ್ತು ನಾನು ಒಂದು ಹೇಳ್ತೇನೆ, ಮುತ್ತುಲಕ್ಷ್ಮಿಯವರು ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿ, ವೀರಪ್ಪನ ಟ್ರಸ್ಟ್ ಅಂತ ಮಾಡಿ, ಸ್ವಲ್ಪ ದೊಡ್ಡವರನ್ನೆಲ್ಲ ಕರೆದ್ರೆ ವಯಸ್ಸಾದವರಷ್ಟು ಜನ ಬಂದು ವೇದಿಕೆ ಹಂಚಿಕೊಳ್ಳಿಕ್ಕೆ ತಯಾರಾದವರು ಕೂಡ ಇದ್ದಾರೆ. ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ನನಗನ್ನಿಸ್ತದೆ. ಮುತ್ತುಲಕ್ಷ್ಮಿಯವರೇ ಆವಾಗಲೂ ಕೂಡ ಅವರೆಲ್ಲ ಹೇಳ್ಬೋದು ಅಂತ ಹೇಳಿದರೆ, ವೀರಪ್ಪನವರು ಒಂದು 4 ಅಧಿಕಾರಿಗಳ ತಲೆ ಕಡಿದು ಕೂಡಲು ಕಾಡಿನಲ್ಲಿ ಸ್ವಲ್ಪ ದಿನ ಇದ್ದದ್ದನ್ನು ಮಾತ್ರ ಹೇಳ್ತಾರೆ, ಅವ ಮಾಡಿದ ಒಳ್ಳೆ ಕೆಲಸಗಳು ಗೊತ್ತುಂಟ
ಅಂತ ಹೇಳಿ ವೇದಿಕೆ ಹಂಚಿಕೊಳ್ಳೋರು 100ಕ್ಕೆ 100 ಸಿಗ್ತಾರೆ ಎಲ್ಲ ಸಮುದಾಯದಲ್ಲಿ ಅಂತ ನನ್ನ ಭಾವನೆ. ಎಸ್ ವಸಂತ್ ಕುಮಾರ್ ಶೆಟ್ರೆ, ಸದ್ಯ ತಾವು ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದೀರಿ, ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ಇದೆ. ಸೊ ಇಷ್ಟು ಈಗ ಒಂದು ಪಾರ್ಟಿಗೆ ನಿಮಗೆ ಒಂದು ಚೌಕಟ್ಟನ್ನು ಹಾಕಿಕೊಂಡಿದ್ದೀರಿ. ಈ ಹೊತ್ತಲ್ಲಿ ಆ ವಿಚಾರದಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗತ್ತಾ ಮುಂದಿನ ದಿನಗಳಲ್ಲಿ? ನಾನು ಇವಾಗಲೇ ನಾನೊಂದು ಮಾತನ್ನು ಹೇಳಿದ್ದೀನಿ. ನಾನು ಆರಂಭಿಕ ಹೋರಾಟಕ್ಕೆ ಇಳಿದ ಕಾರಣದಿಂದಾಗಿ ವಿಶ್ವ ಬಂಟರಾಯನ ನಾಡವರ ಜನಜಾಗೃತಿ ಬಳಗ ಸೃಷ್ಟಿಯಾಯಿತು. ಅದರಲ್ಲಿ ನಾನಿಲ್ಲ ಅಂತ ಮಾತನ್ನು ನಿಮ್ಗೆ ಹೇಳಿದ್ದೇನೆ. ಇನ್ನು ನನಗೆ ನಾನು ಒಂದು ಯಾವತ್ತೂ ಹೇಳ್ತೇನೆ, ಆ ಒಂದು ಕೆಲಸವನ್ನು ಮಾಡಿದ ಬಗ್ಗೆ ತೃಪ್ತಿ ಇದೆ. ನಿಮಗೆ ಅಲ್ಲಿ ವೇದಿಕೆ ಹಂಚಿಕೊಂಡವರು ಮಾತ್ರ ನಿಮಗೆ ಗೊತ್ತಾಗ್ತದೆ. ಆದರೆ ನನ್ನೊಂದಿಗೆ ವಿಷಯ ಹಂಚಿಕೊಂಡವರ ಸಂಖ್ಯೆ ಅದು ಪತ್ರ ಮುಖೇನ ಇರ್ಬೋದು, ದೂರವಾಣಿ ಮುಖೇನ ಇರ್ಬೋದು, ಹಂಚಿಕೊಂಡ ನನಗೆ ಗೊತ್ತಿದೆ ಹೊರತು ಇದ್ರ ಪುತ್ತ ನಿಮಗೆ ಗೊತ್ತಿಲ್ಲ. ಸೊ ಸಂಘ ಪರಿವಾರದಿಂದ ಒಂದು ಸೂಚನೆ ಬಂದಿದೆ, ವಸಂತ್ ಕುಮಾರ್ ಶೆಟ್ರೆ ಆ ವಿಚಾರದಲ್ಲಿ ಇನ್ನೂ ಮಾತಾಡೋದಕ್ಕೆ ಹೋಗಬೇಡಿ, ಹೌದಾ? ಸಂತೋಷ್ ಗುರೂಜಿ ಅವರ ವಿಚಾರದಲ್ಲಿ ಇನ್ನು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಒಂದು ಸೂಚನೆ ಬಂದಿದೆ. ಸಂಘ ಪರಿವಾರಕ್ಕೆ ಸಂಬಂಧಪಟ್ಟ ವಿಚಾರವೇ ಅದಲ್ಲ. ಸಂಘ ಪರಿವಾರದ ಪರಿಚಯ ಕಾವಿ ಹಾಕಿದ ಒಬ್ಬ ಸ್ವಾಮೀಜಿಯನ್ನ ನೀವು ಮಾತನಾಡಿದ್ರೆ ನಮಗೆ ಪೊಲಿಟಿಕಲಿ ಸಮಸ್ಯೆ ಆಗ್ತದೆ, ಈ ರೀತಿಯ ಸೂಚನೆ ಸಿಕ್ಕಿದೆಯಾ? 100ಕ್ಕೆ 100 ಸುಳ್ಳು, 100ಕ್ಕೆ 100 ಸುಳ್ಳು. ಅವರು ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಪರಿಚಯ ವರ್ಗದಲ್ಲಿ ಭಾಗವಹಿಸಿದಾಗಲೂ ಕೂಡ ಈ ದೇಶದಲ್ಲಿ ನಾವೊಬ್ಬ ಯಾವ ರೀತಿಯಲ್ಲಿ ಶಕ್ತಿಯ ವ್ಯಾಪ್ತಿಯಲ್ಲಿ ದೇಶ ಸೇವೆಯನ್ನು ಹೇಗೆ ಮಾಡ್ಬೋದು, ಎಲ್ಲರಿಗೂ ಒಂದೇ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾನೊಬ್ಬ ಇವತ್ತು ಅವಿವಾಹಿತನಾಗಿ ಮಾಡಿದಷ್ಟು ಸೇವೆಯನ್ನು ಒಬ್ಬ ವಿವಾಹಿತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಸ್ವಲ್ಪ ನನ್ನ ಮೇಲೆ ಜಾಸ್ತಿ ಅವರು ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದರ ಚೌಕಟ್ಟು, ಅದರ ಒಂದು ನಡೆದು ಬಂದ ದಾರಿ, ಅದರ ಸಿದ್ಧಾಂತಗಳು, ಅದನ್ನು ನನಗೆ ಅವರು ಹೇಳಿಕೊಟ್ಟಿದ್ದಾರೆ ಹೊರತು ಆ ವಿಚಾರಗಳ ಬಗ್ಗೆ. ಕುಂದಾಪುರದಲ್ಲಿ ಬಿಜೆಪಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನಮಗೆ ಗೊತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸಪೋರ್ಟ್ ಮಾಡಿದಂಥ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಪಕ್ಷೇತರರಾಗಿ ದೊಡ್ಡ ಅಂತರದಲ್ಲಿ ಗೆದ್ರು. ನಿಮ್ಮ ಅಭ್ಯರ್ಥಿಗೆ ಠೇವಣಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೇಗೆ ಕಟ್ತೀರಿ? ಶೂನ್ಯದಿಂದ ಪಾರ್ಟಿಯನ್ನ ಕಟ್ಟಬೇಕು. ಕಳೆದ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಹಾಲಾಡಿ ನ್ಯೂಟ್ರಲ್ ಆಗಿರುವುದಕ್ಕಿಂತ ಮುನ್ನ ಅದನ್ನು ಕೂಡ ತಾವು ಒಪ್ಪಲೇಬೇಕು. ಈಗ ನ್ಯೂಟ್ರಲ್ ಆಗಿರುವ ಪ್ರಶ್ನೆಕ್ಕಿಂತಲೂ ಕೂಡ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಭಾರಿ ಮತದ ಅಂತರವನ್ನು ಅದೇ ಕುಂದಾಪುರ ಕ್ಷೇತ್ರದ ಮತದಾರರ ಮೂಲಕ ಪಡೆದಿದ್ದಾರಲ್ಲ. ಭಾರತೀಯ ಜನತಾ ಪಕ್ಷದ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ನ್ಯೂಟ್ರಲ್ ಆಗಿದ್ರು, ಯಾರಿಗೆ ಓಟ್ ಹಾಕಿ ಅಂತಾನು ಹೇಳಿಲ್ಲ, ಹಾಕಬಾರ್ದು ಅಂತಾನು ಹೇಳಿಲ್ಲ. ನಾಳೆ ದಿನ ಹೇಳ್ತಾರೆ, ಸೂಚನೆ ಕೊಡ್ತಾರೆ ಇಂಥವ್ರಿಗೆ ಓಟ್ ಹಾಕಿ ಅಂತ. ಏನ್ ನಿಮ್ ಕತೆ ಏನು? ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಹೇಳಿದ್ರೆ ಓಟ್ ಹಾಕೋದಕ್ಕೆ ಜನ ಇಲ್ಲ ಅಂತ ಭಾವಿಸಿದ್ದೀರಾ? ನಾನು ಆ ರೀತಿಯಾಗಿ ಭಾವಿಸ್ಲಿಲ್ಲ. ಆದ್ರೆ ಒಂದನ್ನು ಮಾತ್ರ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದತ್ತ ಒಲವು ಹೊಂದಿದ, ನರೇಂದ್ರ ಮೋದಿ ಅವರ ಬಗ್ಗೆ ವಿಶ್ವಾಸ ಹೊಂದಿದ ಕಾರ್ಯಕರ್ತರ ಪಡೆಯನ್ನ ಕಟ್ಟಿ ಭಾರತೀಯ ಜನತಾ ಪಕ್ಷ ಕುಂದಾಪುರದ ವಾಜಪೇಯಿ ಅವರನ್ನ ಕುಂದಾಪುರದ ವಾಜಪೇಯಿ ಅಂತ ಕರೀತಾರೆ. ಎದುರು ಹಾಕೊಂಡು ಕುಂದಾಪುರದಲ್ಲಿ ರಾಜಕಾರಣ ಮಾಡಬಹುದಾ? ಇದೊಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷಕ್ಕೆ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿದೆ. ಆ ನೆಲೆಯಲ್ಲಿ ಆ ಪಕ್ಷದ ಮೇಲೆ ಅಪ್ಪಿ ಬರತಕ್ಕಂಥ ಕಾರ್ಯಕರ್ತರ ಮೂಲಕ ಅವರು ಕೂಡ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬರ್ಬೋದು. ಅವರೇ ಇದ್ದಂಥ ಪಕ್ಷ, ಅವರು ಕೂಡ ಆ ಪಕ್ಷ ಕಟ್ಟುವಲ್ಲಿ ಶ್ರಮವಹಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬರಬಾರ್ದು ಅಂತ ಏನಿಲ್ಲಲ್ಲ, ಅವರು ಬಂದರೂ ಬರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರೋದಕ್ಕಿದೆ, ಕುಂದಾಪುರದಲ್ಲಿ ಪಂಚಾಯತ್ ಚುನಾವಣೆಗಳಾಗೋದಕ್ಕಿದೆ. ಏನು ಮಾಡ್ತೀರಿ? ಯಾವ ರೀತಿ ಪಾರ್ಟಿ ಕಟ್ತೀರಿ? ಪಕ್ಷ ಬೆಳೆ ವಸಂತ್ ಶೆಟ್ಟಿ ಒಬ್ಬ ಕಟ್ಲಿಕ್ಕೆ ಅಲ್ಲ, ನಿಮಗೆ ಜವಾಬ್ದಾರಿ ಇದೆ, ಕುಂದಾಪುರದ ನಾಯಕರು ನೀವು. ಜವಾಬ್ದಾರಿ ನನ್ಗಿಂತಲೂ ಜಾಸ್ತಿ ಇರುವವರ ಜೊತೆ ನನ್ನ ಜವಾಬ್ದಾರಿಗೆ ತೊಂದರೆ ಆಗದ ರೀತಿ ನಾನು ಅವರೊಟ್ಟಿಗೆ ಸೇರಿಕೊಂಡು ಒಟ್ಟಿಗೆ. ಅಂದ್ರೆ ಅದೊಂದು ಸವಾಲು, ನಾನು ಏನು ಅಂತ ತೋರಿಸಿಕೊಡುವಂತ ಚುನಾವಣೆ ಆಗಬಹುದಾದು. ನಾನು ಏನು ಅಂತ ಇಲ್ಲಿ ವ್ಯಕ್ತಿ ಪ್ರಾಧಾನ್ಯವಲ್ಲ, ಪಕ್ಷದ ಒಂದು ಜವಾಬ್ದಾರಿಯುತ ಹುದ್ದೆಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲೇಬೇಕಾದ್ದು ಪ್ರತಿಯೊಬ್ಬನ ಒಂದು ವ್ಯಕ್ತಿ ಧರ್ಮವೂ ಕೂಡ. ಆ ನೆಲೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಶಕ್ತಿಯ ವ್ಯಾಪ್ತಿಯಲ್ಲಿ ನಾನು ಪ್ರಯತ್ನಿಸ್ತೇನೆ. ಕೊನೆಯದಾಗಿ ವಸಂತ್ ಕುಮಾರ್ ಶೆಟ್ರೆ, ಕುಂದಾಪುರದ ಕ್ಯಾಂಡಿಡೇಟ ನೀವು ಮುಂದಿನ ದಿನಗಳಲ್ಲಿ? ನಾನು ಆ ರೀತಿಯ ಆಕಾಂಕ್ಷೆ ಆಸೆ ಏನಾದರೂ ಇದೆಯಾ? ನನಗೆ ಪ್ರಾಮಾಣಿಕವಾಗಿ ಇಲ್ಲ. ನಾನು ನಂಬಿದ ದೇವರ ಮೇಲೆ ಆಣೆ ಮಾಡಿ ಹೇಳುವಷ್ಟು ಹೇಳ್ತೇನೆ, ನಾನು ಯಾವುದೇ ಒಂದು ರಾಜಕೀಯದ ಒಂದು ಚುನಾವಣೆಯ ಸ್ಪರ್ಧಿಸುವ ಅಥವಾ ಯಾವುದೇ ಒಂದು ಹಿಂದಿನ ಬಾಗಿಲಲ್ಲಿ ಹೋಗುವಂಥ ಮನಸ್ಥಿತಿ ಅಥವಾ ಅಂಥ ಆಸೆಯಿಂದ ದೇವರಾಣೆ ಇಲ್ಲಿ ಬಂದಿಲ್ಲ. ಆದರೆ ಒಂದಂತೂ ಸ್ಪಷ್ಟ,
ನಾನೇನು ಕೆಲಸ ಮಾಡಬೇಕಂತ ನನಗೆ ನಾನೀಗ ಯಾವಾಗಲೂ ಬೇರೆ ಬೇರೆ ಸಾಮಾಜಿಕ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದೇನೆ. ಸಮಾಜದಲ್ಲಿ ನೊಂದವರ ಧ್ವನಿಯಾಗಬೇಕಾದ್ರೆ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದೆ, ನನಗೊಂದು ಅವಕಾಶ ಕೊಟ್ಟಿದೆ. ನಾನು ಪಕ್ಷ ಮತ್ತು ಜನ ಸೇವೆ ಮಾಡಿಕೊಳ್ಳುವುದಕ್ಕೆ ಮಾತ್ರ ಈ ಭಾರತೀಯ ಜನತಾ ಪಕ್ಷವನ್ನು ನಾನು ನಂಬಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯ ಆಕಾಂಕ್ಷಿತ. ಬೆಳೆಯುವ ವಸಂತಕುಮಾರ್ ಶೆಟ್ರು ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕಿಸಿಕೊಳ್ಳೋದಕ್ಕಷ್ಟೇ ಸೀಮಿತ ಆಗ್ತಾರೋ ಅಥವಾ ಮುಂದಿನ ದಿನಗಳಲ್ಲಿ ಪಾರ್ಟಿ ಏನಾದರೂ ಬೆಳೆಯುತ್ತಾ ಕುಂದಾಪುರದಲ್ಲಿ ಬಿಜೆಪಿ? ಈ ಜಾಹೀರಾತುಗಳನ್ನು ನಮಗೆ ಶುಭ ಕೋರುವವರು, ನಾನೊಬ್ಬ ಜನಪ್ರತಿನಿಧಿ ಆಗಿದ್ದಿದ್ರೆ ಅಥವಾ ಯಾವುದೋ ಚುನಾವಣೆ ನಿಂತಿದ್ದೆ ನಾನು ಅದನ್ನು ಖಂಡಿತವಾಗ್ಲೂ ಒಪ್ತಿರಲಿಲ್ಲ, ನಾನು ಅವ್ರ ಹತ್ರ ಹೇಳ್ತಿದ್ದೆ. ಆದರೆ ಒಂದು ಸಂತೋಷ ಇದೆ ಅಂತ ಹೇಳಿದರೆ ನನಗೂ ಕೂಡ ಅನಿಸ್ತದೆ. ಅಂದರೆ ನಾನು ಇವತ್ತು ಅಂದ್ರೆ ನಿಮ್ಮ ಅಸ್ತಿತ್ವವಾದನ ಬೆಂಬಲಿಗರಿದ್ದಾರೆ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಕ್ಷದಲ್ಲಿ ವಿಷಯವನ್ನು ಒತ್ತಟ್ಟಿಗಿಟ್ಟು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಕೂಡ ಇವತ್ತು ಎಲ್ಲ ನನ್ನ ಸ್ನೇಹಿತರ ಜೊತೆಗಿರ್ಬೋದು, ಸಮಾಜದ ಜೊತೆಗಿರ್ಬೋದು, ನಾನು ನಡೆದು ಬಂದ ದಾರಿ, ನಾನು ಅವರೊಟ್ಟಿಗೆ ವರ್ತಿಸಿದ ರೀತಿಗಳು, ನನ್ನ ಒಂದು ನಡೆದು ಬಂದ ಹೆಜ್ಜೆ ಅಡಿಕಲ್ಲನ್ನು ನೋಡಿ ನನ್ನನ್ನು ಅವರು ಬೆಂಬಲಿಸ್ತಾ ಇದ್ದಾರಲ್ಲ ಎನ್ನತಕ್ಕಂಥ ಪ್ರಾಮಾಣಿಕವಾದ ಆತ್ಮತೃಪ್ತಿ ಇದರಲ್ಲಿ ನನಗಿದೆ. ಎಸ್, ಬೆಳವೆ ವಸಂತಕುಮಾರ್ ಶೆಟ್ರೆ, ಮುಕ್ತವಾಗಿ ನನ್ನೊಂದಿಗೆ ಇಷ್ಟೊತ್ತು ಮಾತನಾಡಿದ್ರಿ, ಧನ್ಯವಾದಗಳು, ಒಳ್ಳೆಯದಾಗಲಿ ಮುಂದಕ್ಕೆ. ಎಸ್, ಇದು ಬೆಳವೆ ವಸಂತಕುಮಾರ್ ಶೆಟ್ರು ತಿರುಗುಬಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು, ಮುಕ್ತವಾಗಿ ತನ್ನ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಇದು ಈ ವಾರದ ತಿರುಗುಬಾಣ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.